ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರದ್ದು ಎನ್ನಲಾದ ಆಡಿಯೋವೊಂದು ವೈರಲ್ ಆಗಿದೆ. ತಮ್ಮ ಆಪ್ತರೊಂದಿಗೆ ಅವರು ತುಳುವಿನಲ್ಲಿ ಮಾತನಾಡಿದ್ದಾರೆ ಎನ್ನಲಾದ ಈ ಆಡಿಯೋದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಸುಳಿವು ನೀಡಿದ್ದಾರೆ. ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿರುವಾಗಲೇ ಈ ಆಡಿಯೋ ಸಂಚಲನ ಸೃಷ್ಟಿಸಿದೆ. ತುಳುವಿನಲ್ಲಿರುವ ಈ ಆಡಿಯೋದಲ್ಲಿ ಯಾರಿಗೂ ಹೇಳಬೇಡಿ, ಜಗದೀಶ್ ಶೆಟ್ಟರ್ ಮತ್ತು ಈಶ್ವರಪ್ಪ ತಂಡವನ್ನು ತೆಗೆದು ಹೊಸ ತಂಡ ಕಟ್ಟಲಾಗುವುದು. 3 ಹೆಸರಿದೆ. 3ರಲ್ಲಿ ಯಾರು ಬೇಕಾದರೂ ಸಿಎಂ ಆಗಬಹುದು. ಯಾರೇ ಆದರೂ ನಮಗೆ ಚಾನ್ಸ್. ಇಲ್ಲಿಯವರನ್ನು ಯಾರನ್ನು ಮಾಡಲ್ಲ, ಡೆಲ್ಲಿಯಿಂದಲೇ ಎಲ್ಲ ಆರ್ಡರ್ ಎಂದು ಆಡಿಯೋದಲ್ಲಿ ಕೇಳಿಬಂದಿದೆ. ಆದರೆ ಆಡಿಯೋದ ಖಚಿತತೆ ಬಗ್ಗೆ ಇನ್ನೂ ಸ್ಪಷ್ಟವಾಗಿಲ್ಲ. ಈಶ್ವರಪ್ಪ ಜಗದೀಶ್ ಶೆಟ್ಟರ್ ಟೀಮಿನ ದೆಪ್ಪುನು ಪೂರ ಹೊಸ ಟೀಮ್ ಅಂತಂದಲ್ಲ ಪಂಡ್ರ ಬೋಚಾರೆಲ್ಲ ಎತ್ತೇರೆಗಳ ನಾನು ಸದ್ಯೋಗಿಯರೆಗಳ ಕೊರಚು ಹೆಜ್ಜಿ ಪಂಡ್ರ వచ్చి ఆడందరూ ఓడేచుల్ల అలా ఓడేచారన్న నమ్మకైతే నాన్న ಮೂಜಿ ಬುಧಾರುಂಡು ಉಲಾಯರ ಚಾನ್ಸಸ್ ಉಂಟು ಹೆಜ್ಜಿ ಮುಲ್ತಾಕ್ಲೆ ನೇರೆಲ್ಲ ಪೂಜಾರು ಡೆಲ್ಲಿ ಹಿಡ್ದೆ ಹೊಡೆದು